ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ ಮೊಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗಂಜಲನ್ನು ಶುರು ಮಾಡ್ತಂದಲ್ಲ. ಸುದ್ದಿಗಂಜಲಿಗೂ ಸ್ವಾಗತ. ಸೋಮೇಶ್ವರ ಉಚ್ಚಿಲ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಹಿರಿಯ ಪ್ರಾಥಮಿಕ ಶಾಲೆಡು ವಿವೇಕ ಶೈಕ್ಷಣಿಕ ಯೋಜನೆಡು ಒದಗಾಯಿನ ಹೊಸ ತರಗತಿ ಕೊಠಡಿನ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ಶನಿವಾರ ಕಾಂಡೆ ಉದಿಪನ ಮಂತಿರು. ಸರ್ಕಾರದ ಶೈಕ್ಷಣಿಕ ಯೋಜನೆಯಾದ ಪ್ರತಿ ಸರ್ಕಾರಿ ಶಾಲೆಗೆ ವಿವೇಕ ಯೋಜನೆಡು ಹೊಸ ತರಗತಿ ಕೊಠಡಿನ ಒದಗ ಹೊಂದಿತ್ತದು. ಸೋಮೇಶ್ವರ ಉಚ್ಚಿಲಗುಡ್ಡೆ ಶಾಲೆಡು ವಿವೇಕ ಯೋಜನೆಡು ನಿರ್ಮಾಣ ಆಯಿನ ಹೊಸ ತರಗತಿ ಕೊಠಡಿನ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ರಿಬ್ಬನ್ ಕತ್ತೆದ್ದು ತುಡರ್ ಬೆಳಗಾದು ಶನಿವಾರ ಕಾಂಡೆ ಉದಿಪನ ಮಲ್ತದು. ವಿದ್ಯಾಲಯ ಎಡ್ಡೆ ಶಿಕ್ಷಣ ಪಡೆದು ಎಡ್ಡೆ ಪ್ರಜೆಗಳು ಆವಡು ಪಂಪಿನ ನೆಟ್ಟಡು ವಿದ್ಯಾರ್ಥಿಲಿನ ಭವಿಷ್ಯದ ಅಭಿವೃದ್ಧಿಡೆ ಸರ್ಕಾರ ಮಾತಾ ರೀತಿದ ಸೌಲಭ್ಯನು ಒದಗ ಒಂದುಂಡು ಪಂಡದು ಸನ್ಮಾನ್ಯ UT ಖಾದರ್ ತಿಳಿಪಾಯರು. ಇರುವಂಥ ವಾತಾವರಣ ತಾವು ನಿರ್ಮಾಣ ಮಾಡಿರೋದಕ್ಕೆ ನಿಮ್ಮೆಲ್ಲ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ಇವತ್ತು ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಬಹುಶಃ ಶುಭಾಶಯ ಸಲ್ಲಿಸೋದಿಷ್ಟೇ. ನೀವು ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡುವಂಥ ಕನಸಿದ್ದರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂದಿನ 10-12 ವರ್ಷಗಳು ತಾವು ಶ್ರಮಪಟ್ಟು ತಾವು ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗಬೇಕು, ಅದು ನಮ್ಮೆಲ್ಲರ ದೊಡ್ಡ ಮಟ್ಟದ ಕನಸು ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಆ ರೀತಿಯ ದೊಡ್ಡ ಮಟ್ಟದ ಕನಸನ್ನು ತಾವು ಕಾಣಬೇಕು ಮತ್ತು ಒಂದು 12 ವರ್ಷ ತಾವು ಚೆನ್ನಾಗಿ ಕಲಿತ್ರೆ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಎಲ್ಲ ಅವಕಾಶಗಳು ಆಗ್ತದೆ. ಹೆತ್ತವರು ತಾವೆಲ್ಲ ಕೂಡ ಬಂದಿದ್ದೀರಿ, ಬಂದಂಥ ಹೆತ್ತವರಿಗೆ ನಾನು ಶುಭಾಶಯ ಕೂಡ ಸಲ್ಲಿಸ್ತೇನೆ. ಬಡತನದಲ್ಲಿ ಬಹುಶಃ ನಾನು ಈಗಾಗಲೇ ಹೇಳಿದ್ದೇನೆ, ಈಗ ಬಹುಶಃ ನಿಮಗೆಲ್ಲರಿಗೂ ಕೂಡ ಇವತ್ತು ನಿಮ್ಮ ಮಕ್ಕಳು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸು ತಾವು ಕಾಣಬೇಕಾಗ್ತದೆ. ಸಮಸ್ಯೆಗಳು ನೂರಾರು ಇರ್ಬೋದು, ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದೊಂದು ಸಮಸ್ಯೆ ಇದ್ದೇ ಇದೆ. ಒಂದು ಮನೆಯ ಎಲ್ಲ ಸಮಸ್ಯೆಗಳನ್ನು ಇವತ್ತು ಯಾವುದೇ ಸರ್ಕಾರ ಮತ್ತು ಯಾವುದೇ ಜನಪ್ರತಿನಿಧಿ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಮನೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋ ಶಕ್ತಿ ಇದ್ದರೆ ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ. ಮಕ್ಕಳ ಮೇಲೆ ವಿಶ್ವಾಸ ಇಡಿ, ಅವರಿಗೆ ಶಿಕ್ಷಣ ಕೊಡಿ. ಅವರು 10-12 ವರ್ಷದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋದಾಗ ನಿಮಗಿದ್ದಂಥ ಎಲ್ಲ ಕಷ್ಟಗಳು ದೂರ ಮಾಡಿ ಅತ್ಯಂತ ಸಂತೋಷ ಜೀವನ ಕೊಡೋಂಥ ಶಕ್ತಿ ಅವರಿಗಿದೆ. ಆ ವಿಶ್ವಾಸ ಅಂತ ತಾವು ಇಡಬೇಕು. ಅವರು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂತ ದೊಡ್ಡ ಮಟ್ಟದ ಶ್ರಮ ವಹಿಸ್ಕೊಳ್ಬೇಕು. ನೀವು ದೊಡ್ಡ ಮಟ್ಟದ ಶ್ರಮ ವಹಿಸಿಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಅವರಿಗೆ ಪುರುಸೊತ್ತನ್ನು ಕೊಡಬೇಕು. ಈ ಶಾಲೆಯಲ್ಲಿ ಇವತ್ತು ಉಚಿತವಾದ ಶಿಕ್ಷಣ, ಉಚಿತವಾದ ಊಟ, ಉಚಿತವಾದ ಡ್ರೆಸ್, ಉಚಿತವಾದ ಬುಕ್ಸು ಎಲ್ಲವೂ ಕೂಡ ಉಚಿತ. ಸ್ವಲ್ಪ ಹೆತ್ತವರು ಟೈಮ್ ಕೊಡಿ ಅಂತ ಹೇಳಿದರೆ ಶಿಕ್ಷಕರು ನಿಮ್ಮನ್ನು ಕರೆದಾಗ ಒಂದು ಚರ್ಚೆ ಮಾಡಿ ನನ್ನ ಮಗ ಹೇಗಿದ್ದಾನೆ ಮಗಳು ಹೇಗಿದೆ ನೋಡಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಮುಖ್ಯ ಶಿಕ್ಷಕರು ಹೆತ್ತರನ್ನು ಕರೆದಾಗ ನೀವು ಬ್ಯುಸಿ, 1 ನಿಮಿಷ ಪುರುಸೋದಿಲ್ಲ ತಂದೆ ತಾಯಂದಿರಿಗೆ ಬರಲಿಕ್ಕೆ. ನಿಮ್ಮ ಮಕ್ಕಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ 1 ನಿಮಿಷ ನಿಮಗೆ ತಂದೆ ತಾಯಂದಿರಿಗೆ ಪುರುಸೋದಿಲ್ಲ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮತ್ತು ಮದುವೆ ಕರೆದ್ರೆ 9 ಗಂಟೆಗೆಲ್ಲ ನೀವು ರೆಡಿ, ಹೇಗೆ ರೆಡಿ ಆಗ್ತೀರಂತ ಗೊತ್ತಿಲ್ಲ. ಅಲ್ಲಿ ಹೋಗಬಾರ್ದಂತೆಲ್ಲ, ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಜಾಸ್ತಿ ಎಲ್ಲಿಗೆ ಹೋಗ್ಬೇಕಂದ್ರೆ ನೀವು ಆಲೋಚನೆ ಮಾಡಬೇಕು. ಅದಕ್ಕೆ ನಿಮ್ಮ ಮಕ್ಕಳಿಗೆ ಶಾಲೆಗೆ ಸಂಬಂಧಪಟ್ಟ ಬಂದು ಚರ್ಚೆ ಮಾಡಿ ಹೋಗೋದು ಅದು ಇನ್ವೆಸ್ಟ್ಮೆಂಟ್. ಭವಿಷ್ಯದ ದಿನಗಳಲ್ಲಿ ಆ ಎಲ್ಲ ಸಮಯಾವಕಾಶವನ್ನು ಅವರ ಪ್ರಯೋಜನ ನಿಮಗೆ ಅದು ಸಿಗ್ತದೆ. ಆ ಒಂದು ವಿಶ್ವಾಸ ಹೆತ್ತವರಿಗೆಲ್ಲ ಇರಬೇಕಂತ ಹೇಳಿಕೊಳ್ತಾ ನಿಮ್ಮೆಲ್ಲ ಮಕ್ಕಳು ಕಲಿಯೋರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶವಾಗಲಿ. ಸೋಮೇಶ್ವರ ಪುರಸಭಾ ಸದಸ್ಯರು ಅಬ್ದುಲ್ ಸಲಾಂ, ರಂಬ್ಲತ್ ಭಾನು, ಸಾಮಾಜಿಕ ಸೇವಾ ಕಾರ್ಯಕರ್ತರು ಸಲಾಂ ಉಚ್ಚಿಲ್, STMC ಅಧ್ಯಕ್ಷರು ಹಸೀನಾ, ಉಪಾಧ್ಯಕ್ಷರು ಅಬ್ದುಲ್ ಬಶೀರ್, ಉದ್ಯಮಿ ಕರೀಂ ನಾಗತೋಟ, ನಾಸೀರ್, CRP ಗೀತಾ ಶೆಟ್ಟಿ, ಶಾಲಾ ಶಿಕ್ಷಕ ಬಂಧುಲು ಮಂಜುನಾಥ್, ಸಂಧ್ಯಾ, ಸಿಂಥಿಯಾ, ಬಬಿತಾ ಆನಂದ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು.
ವಿವೇಕ ಯೋಜನೆಡು ಶಾಲಾ ಕೊಠಡಿ ಒದಗಾಯರೆ ಸಹಕಾರ ಕೊರ್ನ ಯುಟಿ ಕಾದರೆಗ್ ಈ ಪೊತ್ತು ಅಭಿನಂದನೆ ಸಂದಾಯರು. ಇದ್ದಾಗ ಒಬ್ಬ ಅತ್ಯುತ್ತಮ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರ ನಂತರದ ಒಬ್ಬ ಮುಖ್ಯಮಂತ್ರಿ ಕೂಡ ಅವರು ಸಭಾಧ್ಯಕ್ಷರೇ ಅಂತೇಳಿ ಸಂಬೋಧಿಸುವಂಥ ಒಂದು ಪರಿಪಾಠ ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡಿರು. ಮುಖ್ಯೋಪಾಧ್ಯಾಯರು ಇಂದಿರಾ ಸಭೆನ ಎತ್ಕೊಂಡಿರು. ದೈಹಿಕ ಶಿಕ್ಷಣ ಶಿಕ್ಷಕರು ಮೋಹನ್ ಶೇರ್ಲಾರ್ ಸಭೆ ಸುಧಾರಿಕೆ ಮಲ್ತೇರು. ಶಿಕ್ಷಕರು ಚಂದ್ರಶೇಖರ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ನಮ್ಮ ಊರದ ಪುಗಾರ್ತದ ಸಾಹಿತಿ ಜನಪದ ವಿದ್ವಾಂಸರು ನಾಡೋರ್ಮೆ ಗೌರವ ಪಡೆಯಿನ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಒಂದೇ ಕಾಲದ ಅಸೌಖ್ಯಡು ಶನಿವಾರ ಕಾಂಡೆ ವಿಧಿವಶರಾದರು. ರಾಜ್ಯ ದೇಶೊಡರ್ಮೆ ಪುಗಾರ್ತೆ ಪಡೆಯಿನ ಸಾಹಿತಿ ಕವಿ ಜಾನಪದ ವಿದ್ವಾಂಸರು ಸಂಶೋಧಕರು ಪ್ರಸಂಗಕರ್ತರು 89 ವರ್ಷ ಪ್ರಾಯದ ಪ್ರೊಫೆಸರ್ ಅಮೃತ್ ಸೋಮೇಶ್ವರ ಶನಿವಾರ ಕಾಂಡೆ ವಿಧಿವಶರಾದರು. ಕನ್ನಡ ತುಳು ಮಲಯಾಳ ಭಾಷಾ ವಿದ್ವಾಂಸರಾದ ತುಳು ಕನ್ನಡ ಸಾಹಿತ್ಯ ಕ್ಷೇತ್ರಗ ಅಂಚನೆ ಯಕ್ಷಗಾನ ಪ್ರಸಂಗ ರಚನೆದ ಮೂಲಕ ಯಕ್ಷರಂಗಗ ಮಲ್ಲ ಕೊಡುಗೆ ಕೊರ್ನ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಒಂತೆ ಕಾಲದ ಅಸೌಖ್ಯಡು ಶನಿವಾರ ಕಾಂಡೆ ವಿಧಿವಶರಾದರು. ಪ್ರಾಧ್ಯಾಪಕರಾದ ಕನ್ನಡ ತುಳು ಕವನ ಕೃತಿ ರಚನೆ ಮೋಯ ಭಾಷಾ ನಿಘಂಟು ಇಂಚಿತ್ತಿ ಕೃತಿ ರಚನೆದ ಮೂಲಕ ನಾಡೋರ್ಮೆ ಪುಗಳ್ತೆ ಪಡೆದಿತ್ತಿನ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಕನ್ನಡ ರಾಜ್ಯೋತ್ಸವ ಸೇರ್ನಂಚ ಅವ್ಯತು ಪ್ರಶಸ್ತಿ ಪುರಸ್ಕಾರ ಸಮ್ಮಾನಲೆನ್ ಪಡೆದರು. ಪೊಸಕುರಲ್ ತುಳು ವಾರ್ತಾ ವಾಹಿನಿನ್ ಸುರುಮಲ್ಪನ ಪೊರ್ತುಡು ತುಳುಟು ಸುದ್ದಿ ಕೊರ್ಪುನಿ ಪಂಡ ಜನಸಾಮಾನ್ಯರಿಗೆ ತೆರಿವು ಲೆಕ್ಕ ಆಡು ಭಾಷೆಡು ತುಳು ಸುದ್ದಿಲೇನು ಒದಗಾಲೆ ನಿಕ್ಲು ತುಳು ಸಾಹಿತ್ಯ ರಚನೆ ಮಲ್ಪುನಿ ಅತ್ತು ಕೊರ್ಪಿನ ಸುದ್ದಿ ಜನಕ್ಲಿಗೆ ಅರ್ಥ ಆವಡು ಪಂಡದು ಎಡೆಪುದ ಪಾತೆರಲ ಪಂಡದು ಪ್ರೋತ್ಸಾಹಿಸಾದಿತ್ತೇರು. ಶಾಸಕರು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಸೇರ್ನಂಚ ಕನ್ನಡ ಸಾಹಿತ್ಯ ಪರಿಷತ್ದ ಪ್ರಮುಖರು ಗಣ್ಯರು ಅಮೃತ್ ಸೋಮೇಶ್ವರರನ ನಿಧನಗ ಸಂತಾಪನ್ ಸೂಚಿಸಿದರು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ಕೊಟ್ಟಂತಹ ಅಮೃತ್ ಸೋಮೇಶ್ವರರು ನಮ್ಮ ಮುಂದೆ ಇಲ್ಲ ಅಂತ ಎಣಿಸಲಿಕ್ಕೆ ಸಾಧ್ಯವಿಲ್ಲ. ತಮ್ಮ ದೀರ್ಘವಾದ ಜೀವನದಲ್ಲಿ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಸಂವಾದಬದ್ಧವಾಗಿ ಸರ್ವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ವಿವಿಧ ಆ ಒಂದು ಕೊಡುಗೆ ಕೊಟ್ಟಂಥ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ. ಬಹುಶಃ ಇವತ್ತು ಅವರ ಮಗಳಿಂದ ಉಂಟು ಮಾಡಿದೆ. ಅವರ ಆ ನೋವನ್ನು ಬಯಸುವ ಶಕ್ತಿ ಅವರ ಕುಟುಂಬ ಅಭಿಮಾನಿಗಳು ಒದಗಿಸಿಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಒದಗಿಸುತ್ತೆ ಅಂತೇಳಿ ನಾವು ಬಹುಶಃ ಇವತ್ತು ಅವರನ್ನು ಸ್ಮರಿಸಿಕೊಂಡು ಅವರೆಲ್ಲ ವ್ಯಕ್ತಿತ್ವ ಕೂಡ ಬಹುಶಃ ಉಳ್ಳಾಲ ಮತ್ತು ಸುತ್ತಮುತ್ತಲಿನೆಲ್ಲ ವಿದ್ಯಾರ್ಥಿ ಮತ್ತು ಯುವಕರಿಗೆ ಒಂದು ಪ್ರೇರಣೆ ಆಗಲಿ, ಸಾಹಿತ್ಯದಲ್ಲಿ ಮತ್ತು ನಮ್ಮ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಕ್ರಿಯ ಭಾಗವಹಿಸಲಿಕ್ಕೆ ಎಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ಅಮೃತ್ ವ್ಯಕ್ತಿತ್ವ ಮತ್ತು ಅವರ ಹೆಸರು ಒಂದು ಪ್ರೇರಣೆ ಆಗಲಿ. ಶನಿವಾರ ಬಯ್ಯ 5 ಗಂಟೆರ್ದು ಅಂತ್ಯ ದರ್ಶನಗ ಸೋಮೇಶ್ವರದ ಇಲ್ಲಡು ಅವಕಾಶ ಮಲ್ತು ಕೊಡ್ತೇರು. ಐತಾರ ಕಾಣೆ 10 ಗಂಟೆಗೆ ಅಂತ್ಯ ವಿಧಿಗಳು ನಡಪೆರ ಉಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲದ ಪುಗರ್ತದ ಉದ್ಯಮಿ ಚಾರ್ಟೆಡ್ ಅಕೌಂಟೆಂಟ್ ಜಮೀರ್ ಅಂಬರ್ ಸ್ಥಾಪನೆ ಮಂತಿನ ನಮಗೆ ಜುಬೇರ್ ಅಂಬರ್ ನೇತೃತ್ವದ ಅಂಬರ್ ಗ್ರೂಪ್ ವತಿರ್ದು ದೇರಳಕಟ್ಟೆ ನಾಟಕಲ್ ಪರಿಸರಡು ನಿರ್ಮಾಣ ಆರೋಪನ ಕ್ಯಾಪಿಟಲ್ ಸ್ಕ್ವೇರ್ ವಾಣಿಜ್ಯ ಬೊಕ್ಕ ವಸತಿ ಸಮುಚ್ಚಯಗ್ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಉದಿಪನದ ಚಾಲನೆ ಕೊರಿಯರು. ಕುಡ್ಲದ ಪುಗರ್ತದ ಚಾರ್ಟೆಡ್ ಅಕೌಂಟೆಂಟ್ ರಿಯಲ್ ಎಸ್ಟೇಟ್ ಉದ್ಯಮಿ ಜಮೀರ್ ಅಂಬರ್ ಸ್ಥಾಪನೆ ಮಲ್ತಿನ ನಮಗೆ ಜುಬೇರ್ ಅಂಬರ್ ನೇತೃತ್ವದ ಅಂಬರ್ ಗ್ರೂಪ್ ವತಿರ್ದು ದೇರಳಕಟ್ಟೆ ನಾಟಕಲ್ ಪರಿಸರಡ್ ಕ್ಯಾಪಿಟಲ್ ಸ್ಕ್ವೇರ್ ವಸತಿ ಬೊಕ್ಕ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಆಯ್ರ ಉಂಡು. ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಕ್ಯಾಪಿಟಲ್ ಸ್ಕ್ವೇರ್ ನಿರ್ಮಾಣ ಯೋಜನೆಗೆ ಉದಿಪನದ ಚಾಲನೆ ಕೊಡ್ದು ಅವಿತ ಬ್ರೋಷರ್ನ ಬಿಡುಗಡೆ ಮಾಡ್ತೇರು. Everybody that says Amber Group presents Capital Square. Capital Square. Residential and commercial complex with something new, something unique. The 1 BHK, the 2 BHK and studio apartment with lower, with ground commercials with 4 floors. Ladies and gentlemen, once again, this is Capital Square presented by Amber Group. Welcome to the launching ceremony and thank you once again, ladies and gentlemen, to please unveil, yes, this brochure request, ladies and gentlemen, mattome chorada chappale molka. Let's
Congratulations once again Zubair Ambar as well as Mohtaram Janab Zamir Ambar साहब के लिए एक बार जोरदार तालियों की करें. ಬುಲೆಯೊಂದುಪ್ಪುನ ಅಭಿವೃದ್ಧಿಡು ದುಂಬರಿಯೊಂದುಪ್ಪುನ ದೇರಳಕಟ್ಟೆ ಪರಿಸರಡು ಅಂಬರ್ ಗ್ರೂಪದ ಕ್ಯಾಪಿಟಲ್ ಸ್ಕ್ವೇರ್ ವಾಣಿಜ್ಯ ವಸತಿ ಸಮುಚ್ಚಯ ನಿರ್ಮಾಣ ಆ ಒಂದುಪ್ಪುನಿ ಎಡ್ಡ ವಿಷಯ ಪಂಡದು ಕ್ಯಾಪಿಟಲ್ ಸ್ಕ್ವೇರ್ ಐನಾತು ಬೇಗ ನಿರ್ಮಾಣ ಆದು ಈ ಪರಿಸರದಕ್ಲೆಗ್ ಪ್ರಯೋಜನ ಆವಡ್ ಪಂಡದು ಯುಟಿ ಖಾದರ್ ಎಡಬೈಕೆರು ನಡೆಸಿಕೊಂಡು ಅತ್ಯಂತ ಗೌರವಪೂರ್ವಕವಾದ ಅವರ ಸೇವೆ ಮೂಲಕ ಇಡೀ ಸಮಾಜಕ್ಕೆ ಅತ್ಯಂತ ದೊಡ್ಡ ಕೊಟ್ಟಂತ ಒಂದು ವ್ಯಕ್ತಿತ್ವ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂತ ಅಂಬರ್ ಗ್ರೂಪಿನಿಂದ ಈ ಒಂದು ಪ್ರದೇಶದಲ್ಲಿ ಭವಿಷ್ಯ ದಿನಗಳಲ್ಲಿ ಅತ್ಯುತ್ತಮವಾದ ವಾಣಿಜ್ಯ ಕಟ್ಟಡ ಬರುತ್ತಿರುವುದು ಈ ಪ್ರದೇಶದ ಅಭಿವೃದ್ಧಿಗೆ ಮತ್ತೊಮ್ಮೆ ಪೂರಕವಾಗುವ ವಿಚಾರ ಅಂತಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅಂಬರ್ ಗ್ರೂಪನ್ನು ಇವತ್ತು ನೇತೃತ್ವ ವಹಿಸಿದ ಜುಬೇರ್ ಅಂಬರ್ ಎಲ್ಲರ ಕುಟುಂಬಸ್ಥರಿಗೆ ಮತ್ತು ಅವರ ಮಿತ್ರರಿಗೆ ಯಾರು ಸಹಕರಿಸಿದಾರ ಶುಭಾಶಯ ಸಲ್ಲಿಸಿಕೊಂಡು ಆದಷ್ಟು ಬೇಗನೆ ಅತ್ಯುತ್ತಮವಾದ ಜನರಿಗೆ ಪ್ರೀತಿಗೆ ಪಾತ್ರರಾಗುವಂತಹ ಮತ್ತು ಇಲ್ಲಿ ಬಂದು ಆ ವ್ಯಾಪಾರ ಮಾಡುವಾಗ ಎಲ್ಲರಿಗೂ ವ್ಯಾಪಾರ ವೃದ್ಧಿ ಆಗುವಂಥ ಒಂದು ದೊಡ್ಡ ಮಟ್ಟದ ಸಂಪೂರ್ಣವಾಗಿ ಆ ಕಟ್ಟಡ ಕಟ್ಟಿಕೊಂಡು ಇಲ್ಲಿ ಅತ್ಯಂತ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸುವಂಥದ್ದು. ಬಹುಶಃ ಅಂಬರ್ ಗ್ರೂಪನ್ನು ಅವರಿಗೆ ಯಾವ ರೀತಿ ಕಟ್ಟಡ ಕಟ್ಟಬೇಕು ಹೇಳ್ಬೇಕು ನಾನೇನಿಲ್ಲ, ಅವರೆಲ್ಲ ಕುರಿತು ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ಎಲ್ಲ ಬಿಲ್ಡರ್ಗೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಒಂದು ಉತ್ತಮವಾದ ಬಿಲ್ಡರ್ ಯಾರು ಅಂತ ಹೇಳಿದರೆ ಅದು ಬಹುಶಃ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಎಷ್ಟು ಕೋಟೆಯ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದು ಎಷ್ಟು ಚಂದದ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದು ಎಷ್ಟು ಬೇಗ ಕಟ್ಟಿದ್ದಾರೆ, ಅದು ಉತ್ತಮವಾದ ಬಿಲ್ಡರ್ ಅಲ್ಲ. ಉತ್ತಮವಾದ ಬಿಲ್ಡರ್ ಯಾವುದಂತ ಹೇಳಿದರೆ ನಿಮ್ಮ ಬಿಲ್ಡಿಂಗ್ ಕಟ್ಟುವಾಗ ನೆರೆಕವಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರೂ ಪ್ರೀತಿಗೆ ಗೌರವ ಪಾತ್ರ ಆಗುವಂಥ ಕಟ್ಟಡವೇ ಅದು ಬಹುಶಃ ಅತ್ಯುತ್ತಮವಾದ ಕಟ್ಟಡ ಮತ್ತು ಬಿಲ್ಡರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಎಲ್ಲರ ಪರವಾಗಿ ನಾನು ಬಹುಶಃ ಇವತ್ತು ಈ ಒಂದು ಕಟ್ಟಡ ಕಟ್ಟುವವರಿಗೆ ಕೂಡ ನಾನು ಎಲ್ಲ ಕ್ಷೇತ್ರ ಜನರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಯಾಕೆ ಇಲ್ಲಿ ಜಾಗಕ್ಕೆ ದುಡ್ಡು ಕೊಟ್ಟೋದು ಅವರು, ಕಷ್ಟಪಟ್ಟು ಇಲ್ಲಿ ಕಟ್ಟೋದು ಅವರು, ಬಾಡಿಗೆ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡಿದ್ದು ಅವರು. ಅದೇ ಲಾಭ ಅವರಿಗೆ ಮಾತ್ರ ಅಲ್ಲ, ಈ ಸುತ್ತಮುತ್ತ ಎಲ್ಲರಿಗಿದ ಪ್ರಯೋಜನ ಬರ್ತದಂತ ಹೇಳಲಿಕ್ಕೆ ನಾನು ಇವತ್ತು ಆಲೋಚನೆ ಮಾಡ್ತೇನೆ. ಕರ್ನಾಟಕ ಸರ್ಕಾರದ ಅನಿವಾಸಿ ಭಾರತೀಯ ಘಟಕದ ಉಪಾಧ್ಯಕ್ಷರು ಡಾಕ್ಟರ್ ಆರತಿ ಕೃಷ್ಣ, ಕಣಚೂರು ಮೆಡಿಕಲ್ ಕಾಲೇಜ್ದ ಆಡಳಿತ ನಿರ್ದೇಶಕರು ಹಾಜಿ ಯುಕೆ ಕಣಚೂರು ಮೋನು, ಮಾಜಿ ಸಚಿವರು ಕೃಷ್ಣಜಯ ಪಾಲೆಮಾರ್, ಎಸ್ಎಂಆರ್ ಗ್ರೂಪ್ದ ಅಧ್ಯಕ್ಷರು ಎಸ್ಎಂ ರಶೀದ್ ಹಾಜಿ, ಫೋರ್ ವಿಂಗ್ಸ್ ಸಂಸ್ಥೆದ ಆಡಳಿತ ನಿರ್ದೇಶಕರು ಪುಷ್ಪರಾಜ್ ಶೆಟ್ಟಿ, ಕೊಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗೀತಾ ದಾಮೋದರ್, ಹೈಲ್ಯಾಂಡ್ ಆಸ್ಪತ್ರೆದ ಆಡಳಿತ ನಿರ್ದೇಶಕರು ಡಾಕ್ಟರ್ ಯಾಸಿರ್, ಮೊಹಿತಿಶಾಮ್ ಕಾಂಪ್ಲೆಕ್ಸ್ ಪ್ರೈವೇಟ್ ಲಿಮಿಟೆಡ್ದ ಸೌದ್ ಮೊಹಿತಿಶಾಮ್, ಮೂಡಾ ಕಮಿಷನರ್ ಮನ್ಸೂರ್ ಅಲಿ ಖಾನ್, ಅಂಬರ್ ಗ್ರೂಪ್ದ ಸ್ಥಾಪಕರು ಜಮೀರ್ ಅಂಬರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜ್ದ ಎದುರುಡು ಮಲ್ಲತಾದಿರು ನಿರ್ಮಾಣ ಆಯಿರೋಪುನ ಕ್ಯಾಪಿಟಲ್ ಸ್ಕ್ವೇರ್ ವಾಣಿಜ್ಯ ವಸತಿ ಸಮುಚ್ಚಯ ಆಕರ್ಷಕ ವಿನ್ಯಾಸ ಎಡ್ಡೆ ಗುಣಮಟ್ಟಡು ಅತ್ಯಾಧುನಿಕ ಸೌಲಭ್ಯಡು ನಿರ್ಮಾಣ ಆಯರ ಉಂಡು ಪಣದು ಅಂಬರ್ ಗ್ರೂಪ್ ಸಂಸ್ಥೆದ ಅಧ್ಯಕ್ಷರು ಆಡಳಿತ ನಿರ್ದೇಶಕರು ಜುಬೇರ್ ಅಂಬರ್ ತೆರಿಪಾದರು. ಸುದ್ದಿಗೊಂಚಲಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಕೊಂಡಾನಾಡು ತಾಂಬೂಲ ಪ್ರಶ್ನೆಡು ತೋಜಿದು ಬತ್ತಿಲೆಕ ಹೊಸ ಭಂಡಾರದ ಎಲ್ಲಾಗ ನಿರ್ಮಾಣದ ಮುಹೂರ್ತ ಕಾರ್ಯಕ್ರಮ ಸೋಮವಾರ ಕಾಂಡೆ 1 ಗಂಟೆಗೆ ಕ್ಷೇತ್ರದ ಪರಿಸರಡು ನಡಪೆರ ಉಂಡು ಪಡೆದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮಾರ್ ಸುದ್ದಿಗೋಷ್ಠಿ ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲೆದ ಮಲ್ಲ ಕಾಣಿಕತೆದ ಕ್ಷೇತ್ರಲೆಡು ಒಂಚಾಯಿನ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಶ್ರೀ ಕ್ಷೇತ್ರ ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನಡು ತಾಂಬೂಲ ಪ್ರಶ್ನೆಡು ತೋಜಿದು ಬತ್ತಿಲಕ ಹೊಸ ಭಂಡಾರ ಇಲ್ಲು ನಿರ್ಮಾಣದ ಮುಹೂರ್ತ ಕ್ಷೇತ್ರದ ವಟಾರಡು ಸೋಮವಾರ ಕಾಂಡೆ 1 ಗಂಟೆಗೆ ನಡಪೆರ ಉಂಡು ಪಣದು ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮಾರ್ ಸುದ್ದಿಗೋಷ್ಠಿ ತೆರಿಪಾದರು. ಪ್ರಸಿದ್ಧ ಶ್ರೀ ಕ್ಷೇತ್ರ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಲ್ಲಿ ಇತ್ತೀಚೆಗೆ ಒಂದು ದಿವಸದ್ದು ತಾಂಬೂಲ ಪ್ರಶ್ನೆ ನಡೆದಿತ್ತು. ಆ ತಾಂಬೂಲ ಪ್ರಶ್ನೆ ನಡೆಯುವ ಮೊದಲೇ 2 ದಿವಸದ ಪತ್ರಿಕೆಗೋಷ್ಠಿ ಮಾಡಿ ನಾವು ಎಲ್ಲರಿಗೆ ತಿಳಿಸಿದ್ದೇವೆ. ಸಾಧಾರಣ ಒಂದು 2 ವರ್ಷಕ್ಕೆ ಮೊದಲು 10 ದಿವಸದ್ದು ಅಲ್ಲಿ ಅಷ್ಟೊಂದು ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹಾಗೂ ಕ್ಷೇತ್ರದ ಕೆಲವು ಸುತ್ತುಗಳ ಬಗ್ಗೆ ಬಂದಿತ್ತು. ಅದು ಭಂಡಾರಮನೆ ಕ್ಷೇತ್ರದ್ದು ಹೆಸರಲ್ಲಿ ಇಲ್ಲ ಅಂತ ಹೇಳಿ ಕಾರಣ ಭಂಡಾರಮನೆ ಖಾಸಗಿ ಸ್ಥಳದಲ್ಲಿ ಇದ್ದ ಕಾರಣ ಅವರನ್ನು ಆ ಪ್ರಶ್ನೆಯ ಅವರನ್ನು ಧರಿಸಿ ಅವರು ಭರವಸೆ ಕೊಟ್ಟಿದ್ದರು. ಶೀಘ್ರದಲ್ಲೇ ಕ್ಷೇತ್ರಕ್ಕೆ ಭಂಡಾರ ಮನೆಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಡ್ತೇವೆ ಅಂತೇಳಿ.
ಅವರೇ ಹೇಳಿ ಸಾಧಾರಣ ಅಷ್ಟಮಂಗಲ ಪ್ರಶ್ನೆಯಾಗಿ 2 ವರ್ಷ ಕಳೆದಿತ್ತು. ಆ ಹೊತ್ತಲ್ಲಿ ನಾವು ಅಷ್ಟಮಂಗಲ ಪ್ರಶ್ನೆ ಕೇಳಿದ್ದೀವಿ. ಅವರು ಭಂಡಾರಕ್ಕೆ ಕೊಡದಿದ್ದರೆ ನಾವು ಏನು ಪರ್ಯಾಯ ವ್ಯವಸ್ಥೆ ಇರೋದು, ಆ ಹೊತ್ತಿನಲ್ಲಿ ಅದಕ್ಕೆ ನಾವು ಚಿಂತನೆ ಮಾಡುವಂತ ಹೇಳಿ ಜ್ಯೋತಿಷ್ಯರು ಹೇಳಿದರು. ಆ ಪ್ರಕಾರ ಮೊನ್ನೆ ಕಳೆದ ನವೆಂಬರ್ 29 ತಾರೀಕಿಗೆ ಒಂದು ತಾಂಬೂಲ ಪ್ರಶ್ನೆ ಶ್ರೀ ಕ್ಷೇತ್ರ ಕೊಂಡಾಣದಲ್ಲಿ ಇಟ್ಟಿದ್ದೀವಿ. ಹೆಸರಾದ ಜ್ಯೋತಿಷರಾದ ನಾರಾಯಣ ಭಗವಾನರು ಹಾಗೆಯೇ ಜಯೇಶ್ ಭಗವಾನರು ಕುಂಬಳೆ ಅವರು ಪ್ರಶ್ನೆಯಲ್ಲಿ ಇದ್ದರೂ ನಾವು ತುಂಬ ಜನರಲ್ಲಿ ಸೇರಿದ್ದೀವಿ. ಆ ಪ್ರಶ್ನೆ ನಡೀತಾ ಇರುವಾಗ ಭಂಡಾರ ಮನೆಯ ಬಗ್ಗೆ ಅವರು ಅಷ್ಟಮಂಗಲ ಪ್ರಶ್ನೆಯನ್ನು ಕೊಡ್ತೇನೆ ಎಂದು ಹೇಳಿದವರು ಅದನ್ನು ಕೊಡದೇ ಇದ್ದ ಕಾರಣ ಅವರಿಗೆ ಪ್ರಶ್ನೆಯನ್ನು ಸ್ವಲ್ಪ ಅರ್ಧದಲ್ಲಿ ನಿಲ್ಲಿಸಿ ನಾವುಗಳು ಒಂದು 4 ಜನ ಅವರಿಗೆ ಹೋಗಿ ಪುನಃ ಭಂಡಾರ ಖಾಸಗಿ ಸ್ಥಳದ ಮಾಲೀಕರಾದ ಅವರ ಮನೆಯಲ್ಲಿ ಹೋಗಿ ನಾವು ವಿನಂತಿ ಮಾಡಿದ್ದೇವೆ. ಭಂಡಾರ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನೀವು ಹೇಳಿದ್ದೀರಿ, ಭರವಸೆ ಕೊಟ್ಟಿದ್ದೀರಿ, ಈ ಪ್ರಶ್ನೆ ನಡೀತಾ ಇದೆ ಈಗ ತಾಂಬೂಲ ಪ್ರಶ್ನೆ, ಮುಂದೆಗಳಿಗೆ ನೀವು ಬನ್ನಿ ಅಂತೇಳಿ. ಅವರು ಹೋದವರಿಗೆ ಸಹಕಾರ ಕೊಡಲಿಲ್ಲ, ಅವರ ಪ್ರಶ್ನೆಗಳಿಗೆ ಸಹಕಾರ ಕೊಡಲಿಲ್ಲ. ಆದ ಕಾರಣ ಅವರು ಭಂಡಾರ ಮನೆಯನ್ನ ಕ್ಷೇತ್ರಕ್ಕೆ ಅವರು ರಿಜಿಸ್ಟ್ರೇಷನ್ ಮಾಡಿಕೊಡಲಿಲ್ಲ. ಅಲ್ಲಿ ಚರ್ಚೆ ಆಯಿತು ಮಧ್ಯಾಹ್ನ ನಂತರ ಭಂಡಾರ ಮನೆಯ ಬಗ್ಗೆ, ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳಿ ಊರವರು ಕೇಳಿದ್ದಕ್ಕೆ ಪ್ರಶ್ನೆಯಲ್ಲಿ ಕಂಡ ಪ್ರಕಾರ ಕ್ಷೇತ್ರದ ಪಕ್ಕದಲ್ಲಿ ದೈವಗಳಿಗೆ ಭಂಡಾರ ಮನೆ ಆಗಬೇಕು. ಒಂದು ವೇಳೆ ಇನ್ನು ಮುಂದಕ್ಕೆ ಅವರು ಕೊಟ್ಟರು ಕೂಡ 2 ವರ್ಷದಲ್ಲಿ ಭಂಡಾರ ಮನೆ ಬೇರೆಯೇ ಆಗಬೇಕು, ಅದಕ್ಕೆ ತಕರಾರು ಬರ್ತದೆ ಅಂತ ಹೇಳಿದರು. ಅಂದರೆ ಕಾರಣ ಎಷ್ಟೇ, ಸಾಧಾರಣ ಈಗ ಬರುವಂಥ ಭಂಡಾರ ಮನೆ ಇಂದ ಬರುವಂತೆ 9 ಖಾಸಗಿ ಸ್ಥಳದವರ ದಾಟಿ ಬರಬೇಕು. ಅದು ಹೆಚ್ಚು ಕಡಿಮೆ ಅಂದರೆ ತೊಂದರೆ ಆಗಿತ್ತು. ಆದ ಕಾರಣ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಗೆ ಕಂಡು ಬಂದಿತ್ತು ಹಾಗೆಯೇ ತಾಂಬೂಲ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಕ್ಷೇತ್ರದ ಪಕ್ಕದಲ್ಲಿ ನಾವೊಂದು ಶುಚಿತ್ವವಾದ ಚಂದ ಕಾಣುವಂಥ ಒಂದು ಭಂಡಾರ ಮನೆ ಮಾಡಬೇಕು ಅಂತ ನಾವು ವ್ಯವಸ್ಥಾಪಕ ಸಮಿತಿ ತೀರ್ಮಾನ ಮಾಡಿದ್ದೇವೆ. ಆ ಭಂಡಾರ ಮನೆ ಮಾಡಲಿಕ್ಕೆ ದಾನಿಗಳು ಸ್ಥಳ ಖರೀದಿ ಮಾಡಿಕೊಟ್ಟಿದ್ದಾರೆ. ಆ ಭಂಡಾರ ಮನೆಯಿಂದ ನಾನದು 8/1/2024 ಸೋಮವಾರದಂದು 9:15 ಗಂಟೆಗೆ ಅಲ್ಲಿ ಮುಹೂರ್ತ ಆಗಲಿಕ್ಕೆ ಕೊಂಡಾಣ ಕ್ಷೇತ್ರದ ಪಕ್ಕದಲ್ಲಿ ಕೆಸರು ಕಲ್ಲು ಆಗಲಿಕ್ಕೆ ಆ ಕೆಸರು ಕಲ್ಲು ಹಾಕುವ ಹೊತ್ತಿನಲ್ಲಿ ಉಪಸ್ಥಿತಿಗಳು ನಮ್ಮ ಹಿರಿಯರಾದ ಡಾಕ್ಟರ್ ಪ್ರಭಾಕರ್ ಭಟ್ರು ಕಲ್ಲಡಕ, ರಾಷ್ಟ್ರೀಯ ಸೇವಾ ಸಂಘ, ಹಾಗೆಯೇ ವಾಸ್ತುಶಿಲ್ಪ ರಮೇಶ್ ಕಾರಂತರು ಎದುರಿಕ, ಇನ್ನೊಬ್ಬರು ಹಿರಿಯರಾದ ವಾಸ್ತುಶಿಲ್ಪರಾದ ಶಿಲ್ಪಿ ಸುಂದರಾಚಾರ್ ಕಾಳಿಕಾಂಬ ದೇವಸ್ಥಾನದ ಅಧ್ಯಕ್ಷರು ಅವರ ಉಪಸ್ಥಿತಿಯಲ್ಲಿ ನಾವು ಕೆಸರುಗಳು ಹಾಕ್ತೇವೆ. ಭಂಡಾರ ಮನೆಯನ್ನು ನಾವು ಪ್ರಾರಂಭ ಮಾಡ್ತೇವೆ. ಅದಕ್ಕೆಲ್ಲರಿಗೆ ಈಗಿನ ಮಾಧ್ಯಮದ ಎಲ್ಲ ಮನೆಗೆ ಹೋಗಿ ವಿನಂತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪತ್ರದ ಮೂಲಕ ಹಾಗೆಯೇ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡುವುದು ಏನು ಅಂತ ಹೇಳಿದರೆ, ಆಗುವಂಥ ಭಂಡಾರ ಮನೆಗೆ ಊರವರು ಹಾಗೂ ಭಕ್ತಾದಿಗಳು ಪೂರ್ಣ ಸಹಕಾರ ಕೊಡಬೇಕು. ಮೊನ್ನೆ ಜೀರ್ಣೋದ್ಧಾರ ಆಗುವಾಗ ಸಹಕಾರ ವಸ್ತು ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಸಹಕಾರ ಕೊಡಲಿಕ್ಕೆ ಆಗದವರು ಈಗ ಆಗುವಂಥ ಭಂಡಾರ ಮನೆಗೆ ಸಹಕಾರ ಕೊಡಬಹುದು. ಒಂದು ವೇಳೆ ಸಹಕಾರ ಕೊಡದಿದ್ದರೂ ನಿಮ್ಮ ಪೂರ್ಣ ಮನಸ್ಸಿನಿಂದ ವಿಶ್ವಾಸದಲ್ಲಿ ಸಹಕರಿಸಿ ಒಳ್ಳೆಯ ನಮ್ಮ ಕೊಂಡಾಣ ಕ್ಷೇತ್ರ ಬೆಳಗಲಿ, ಇನ್ನು ಉನ್ನತ ಮಟ್ಟಕ್ಕೆ ಬೆಳಗಬೇಕು. ಅಲ್ಲಿ ಕೊಂಡಾಣ ಕ್ಷೇತ್ರದಂತೆ ಇನ್ನು ಮುಂದಕ್ಕೂ ಎಲ್ಲ ಕಾಡಿ ಕೊಡಬೇಕು ಅಂತೇಳಿ ಊರವರ ಹತ್ರ ಮತ್ತು ಎಲ್ಲ ಭಕ್ತಾದಿಗಳ ಹತ್ರ ಕೈ ಮುಗಿದು ನಾವು ವಿನಂತಿ ಮಾಡುವುದರಿಂದ ಸಹಕರಿಸಿ ಒಟ್ಟಿಗೆ ಸೇರಿ ಮಾಡಿಕೊಂಡು ಹೋಗುವ. ಎಲ್ಲ ಸಣ್ಣ ಸಣ್ಣ ಭಿನ್ನಾಂತರ ಇದ್ದರೆ ಧಾರ್ಮಿಕ ಕ್ಷೇತ್ರಕ್ಕೆ ತರುವುದು ಬೇಡ ಅಂತ ಹೇಳಿ ಎಲ್ಲರ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರಕ್ಕೆ ಸಂಬಂಧಿಸಾಯಿನ ಇತ್ತೆದ ಭಂಡಾರದ ಇಲ್ಲು ಬೇತಕ್ಲಿನ ಸ್ವಂತ ಜಾಗೆಡು ಉಂಡು.
ಅಕ್ಲಿನ ಸಹಕಾರ ಇಚ್ಚಾಂದಿನ ಕಾರಣಡು ಬೇತೆ ಬಂಡಾರ ಇಲ್ಲು ನಿರ್ಮಾಣ ಮಲ್ಪುನಿ ಪಂಡದು ಶ್ರೀ ಕ್ಷೇತ್ರಡು ಇಂಚಗು ನಡತಿನ ತಾಂಬೂಲ ಪ್ರಶ್ನೆಡು ತೋಜಿದು ಬೈದಿನ ಪಂಡದು ಹೊಸ ಭಂಡಾರ ಇಲ್ಲು ನಿರ್ಮಾಣದ ಬಗೆಡು ಕೃಷ್ಣ ಶೆಟ್ಟಿ ತಾಮಾರ್ ಪೊಲವು ಕೊರಿಯರು. ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀಮತಿ ದಿನಮಣಿ ರಾವ್, ಶ್ರೀಮತಿ ಪ್ರಮೀಳಾ ಚಂದ್ರಶೇಖರ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ಸುದ್ದಿಗೊಂಜಲಿಗೆ ಸ್ವಾಗತ. ಸೋಮೇಶ್ವರ ಉಚ್ಚಿಲ ಮೂರೂರ ಬೋವಿ ಮೋಯ ಮಹಾಸಭಾದ ಆಡಳಿತಗೂಡ ಪಡೆಯಿನ ಉಚ್ಚಿಲ ವಿದ್ಯಾಸಂಸ್ಥೆದ ಶಾಲಾ ವಾರ್ಷಿಕೋತ್ಸವ ಲೇಸ್ ಕಾಂಡ ಧ್ವಜಾರೋಹಣ ಉದಿಪನ ಕಾರ್ಯಕ್ರಮ ಶುರುವಾಡು. ಸೋಮೇಶ್ವರ ಉಚ್ಚಿಲ ಮೂರೂರ ಬೋವಿ ಮೋಯ ಮಹಾಸಭಾದ ಆಡಳಿತಗೋಲ ಪಡೆಯಿನ ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆದ ಶಾಲಾ ವಾರ್ಷಿಕೋತ್ಸವವನ್ನು ಶನಿವಾರ ಆಚರಣೆ ಮಾಡಿದ್ದೇರು. ಶಾಂತಿತ್ ಮತ್ತು ಯಶಸ್ವಿ ಗಟ್ಟಿ, ಹಿರಿಯ ವಿಭಾಗದಲ್ಲಿ ಸಾತ್ವಿಕ್ ಮತ್ತು ಜ್ಞಾನ ಇವರ ಮುಂದಾಳತ್ವದಲ್ಲಿ ಎಲ್ಲೂ ಟೀಮ್ ಮುನ್ನಡೆಯುತ್ತದೆ. ಹಳದಿ ಬಣ್ಣವು ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ಪ್ರತಿನಿಧಿಸುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆಯೊಂದಿಗೆ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ದಯೆ ತೋರಿಸಿ ಉಚ್ಚಿಲ ಶಾಲಾ ವಟಾರಡು ಕಾಂಡೆ ಆಟನೆ ಮಲ್ತಿನ ಉದಿಪನ ಲೇಸಡು ಮೂರೂರ ಬೋವಿ ಮೋಯ ಮಹಾಸಭಾದ ಅಧ್ಯಕ್ಷರು ಹರೀಶ್ ಟಿ ಉಚ್ಚಿಲ್ ಧ್ವಜಾರೋಹಣ ನಡಪಾಯರು. ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರರು ಶ್ರೀ ಬಾಲಕಾರ್ನವೇರು ತುಡರ್ ಬೆಳಗಾದ ಶಾಲಾ ವಾರ್ಷಿಕೋತ್ಸವಕ್ಕೆ ಚಾಲನೆ ಕೊಡ್ತು ಶಾಲಾ ವಿದ್ಯಾರ್ಥಿಗಳ ಭವಿಷ್ಯಗೆ ಎಡಬೇಕರು. ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡು ನೀವು ಅದನ್ನು ಸಾಧಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಯಾವಾಗಲೂ ಒಂದು ಗುರಿ ಇಟ್ಟುಕೊಳ್ಳಿ. ಏನು ಕಷ್ಟ ನಷ್ಟ ಬಂದರೂ ಅದರಲ್ಲಿ ಏನು ತೊಂದರೆ ಬಂದರೂ ಹೆದರದೆ ಆ ಗುರಿಯನ್ನು ಸಾಧಿಸುವಂಥ ಹಠ ನಿಮ್ಮಲ್ಲಿ ಬೇಕು. ಮತ್ತೊಂದು ವಿಷಯ ಅಂದರೆ ಎಲ್ಲರೂ ಒಂದು ಏಕಾಗ್ರತೆ ನಿಮ್ಮಲ್ಲಿ ಬರಬೇಕಂದ್ರೆ ಒಂದು ಸ್ವಲ್ಪ ಹೊತ್ತಾದರೂ ಬೆಳಗ್ಗೆ ಎದ್ದು ಸ್ವಲ್ಪ ನೀವು ಧ್ಯಾನ ಮಾಡಬೇಕು. ಆ ಧ್ಯಾನ ಮಾಡಿದರೆ ನಿಮಗೊಂದು ಏಕಾಗ್ರತೆ ಬರ್ತದೆ. ಒಂದು 5 ನಿಮಿಷ ಆದರೂ ನಿಮ್ಮ ಮನಸ್ಸನ್ನು ಒಂದು ಕಂಟ್ರೋಲ್ನಲ್ಲಿ ಇಡುವಂಥ ಒಂದು ಪ್ರಯತ್ನ ನೀವು ಮಾಡಬೇಕು. ಆ ಕಾನ್ಸಂಟ್ರೇಷನ್ ನಿಮಗೆ ಬಂದ ಕೂಡಲೇ ನಿಮಗೆ ಓದುವುದರಲ್ಲೂ ಬರೆಯುವುದರಲ್ಲೂ ಎಲ್ಲ ಬಹಳ ಈಸಿಯಾಗಿ ನೀವು ಮುಂದೆ ಹೋಗಲಿಕ್ಕೆ ಆಗ್ತದೆ. ಇದು ನಮ್ಮ ಯಾರು ಹೇಳಿದ ಮಾತಲ್ಲ, ಇದು ನಮ್ಮ ಅನುಭವದ ಮಾತು. ಇದನ್ನು ಪ್ರಯತ್ನ ಮಾಡಿ ನಾವು ಕಲಿಕೆ ಮಾಡಿದ್ದೇವೆ. ಅದೇ ರೀತಿ ಇನ್ನು ನಿಮಗೆ ಇದು ಉತ್ಸಾಹದ ವಾತಾವರಣ. ಈ ಉತ್ಸಾಹದ ವಾತಾವರಣ ಯಾವಾಗಲೂ ನಿಮ್ಮ ಜೀವನದಲ್ಲಿ ಹೀಗೆ ಇರಲಿ ಅಂತ ನಾನು ಭಗವತಿ ಅಮ್ಮನಲ್ಲಿ ಪ್ರಾರ್ಥಿಸುತ್ತೇನೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕು ಎಡ್ಡೆ ರೀತಿಯ ದುಂಬರೆಡು ಪಣದು ಹರೀಶ್ ಟಿ ಉಚ್ಚಿಲ್ ಶುಭ ಹಾರೈಸಿದರು. ಈ ವಿದ್ಯಾರ್ಥಿಗಳು ಇವತ್ತು ನಾವು ಇಡೀ ವರ್ಷ ಒಂದು ಮಾಡಿದ ಸಾಧನೆಯನ್ನು ಗುರುತಿಸುವಂಥ ಒಂದು ಅವಕಾಶ ಅವರಿಗೆ. ನೀವು ಇಡೀ ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದರೆ ಅದನ್ನು ಸಾರ್ವಜನಿಕವಾಗಿ ಎಲ್ಲರ ನಿಮ್ಮ ಪೋಷಕರ ಎದುರು ಸಾರ್ವಜನಿಕರ ಎದುರು ನಿಮ್ಮನ್ನು ಗೌರವಿಸಿ ನಿಮಗೆ ಬಹುಮಾನವನ್ನು ನೀಡಿ ನೀವು ಮುಂದೆ ಉತ್ತಮ ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹಿಸುವಂಥ ಒಂದು ದಿನ. ಹಾಗೆ ಈ ವ್ಯವಸ್ಥೆಯನ್ನು ನಮ್ಮ ಶಾಲೆ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ. ಅದಕ್ಕಾಗಿ ನಮ್ಮ ಹಿರಿಯರು ದತ್ತಿನಿಧಿ ಅಂತೇಳಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಮೂಲಕ ಕೇವಲ ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ಇತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಬಹುಮಾನವನ್ನು ನೀಡಿ ಅವರನ್ನು ಇನ್ನೂ ಮುಂದೆ ಹೆಚ್ಚು ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಶಿಕ್ಷಣ ಸಂಸ್ಥೆ. ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಶ್ರೀ ನವೀನ್ ಬೆಲ್ಚಪಾಡೇರು ಆಶೀರ್ವಚನದ ಪಾತ್ರ ಪಂಡೇರು. ಬಹುಮಾನವನ್ನು ಪಡೆಯುವಂಥ ಆ ಒಂದು ಭಾಗ್ಯವನ್ನು ಮಕ್ಕಳು ಪಡೆದಿದ್ದರಲ್ಲ, ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಕಲಿಯುವಂಥ ಸಮಯದಲ್ಲಿ ನಮ್ಮ ಶ್ರದ್ಧೆ, ಧ್ಯಾನ ಹಾಗೂ ನಾವು ಮಾಡುವಂಥ ಕರ್ಮದ ಮುಂದೆ ನಮ್ಮ ವಿದ್ಯೆಯು ನಮ್ಮ ತಲೆಗೆ
ಬರುತ್ತದೆ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಬೆಳಿಗ್ಗೆ ಎದ್ದು ತಂದೆ ತಾಯಿಗಳಿಗೆ ನಮಸ್ಕಾರ, ನಂತರ ಶಾಲೆ ಒಂದು ವಿದ್ಯಾಕೇಂದ್ರ, ಬಂದ ಮೇಲೆ ಗುರುಗಳಿಗೆ ವಂದನಿಸುವುದು, ನಂತರ ಪಾಠ ಪ್ರವಚನಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಳ್ಳುವುದು. ಸೋಮೇಶ್ವರ ಪುರಸಭಾ ಸದಸ್ಯರು ಜಯಶ್ರೀ ಉಚ್ಚಿಲ್, ಮೂರೂರು ಬೋವಿ ಮೋಯಾ ಮಹಾಸಭಾತ ನಿಕಟಪೂರ್ವ ಅಧ್ಯಕ್ಷರು ಚಿದಾನಂದ ಉಚ್ಚಿಲ್, ಕಾರ್ಯದರ್ಶಿ ರಾಜೇಶ್ ಟಿ ಉಚ್ಚಿಲ್, ಕೋಶಾಧಿಕಾರಿ ಲತೀಶ್, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಪಾವನ, ಶಾಲಾ ಸಂಚಾಲಕರು ರೋಹಿತಾಶ್ವ ಉಚ್ಚಿಲ್, ಪ್ರಮುಖರು ವಸಂತ ಪೂಜಾರಿ, ಕುഞ്ഞാರು ಬೆಲ್ಚಪಾಡೆರು, ಬಾಲು ಬೆಲ್ಚಪಾಡೆರು, ರವಿ ಮೂಲ್ಯಚ್ಚೆರು ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ಶಾಲಾ ಶಿಕ್ಷಕಿ ವಿದ್ಯಾಶ್ರೀ ಸಭೆ ನೆತ್ಕೊಂಡೇರು. ಶಿಕ್ಷಕಿ ಸುಜಾತ ಸಭೆ ಸುಧಾರಿಕೆ ಮಂತೇರು. ಶಿಕ್ಷಕಿ ಮೋಹಿತ ಸೊಲ್ಮೆ ಸಂದಾಯರು. ಸುದ್ದಿಗೊಂಜಲಿಗೆ ಸ್ವಾಗತ. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಜನವರಿ 22 ತಾರೀಕಿಗೆ ಅಯೋಧ್ಯೆಡು ಶ್ರೀರಾಮ ಜನ್ಮಭೂಮಿಡು ಶ್ರೀರಾಮ ಮಂದಿರದ ಪ್ರತಿಷ್ಠಾಪನದ ಪೊರ್ತುಡು ಇಡೀ ದಿನ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ರಂಗಪೂಜೆದ ಸೇವೆಗಳು ಶ್ರೀ ಕ್ಷೇತ್ರಡು ನಡಪೆರ ಉಂಡು ಪಡೆದು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಮೊಕ್ತೆ ಸೇರಿರು ಶ್ರೀ ಈಶ್ವರ ಉಳ್ಳಾಲ್ ಸುದ್ದಿಗೋಷ್ಠಿ ತೆರಿಪಾದರು. ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಫೆಬ್ರವರಿ 7 ಬೊಕ್ಕ 8 ತಾರೀಕಿಗೆ ವರ್ಷಾವಧಿ ಉತ್ಸವ ನಡಪೆರ ಉಂಡು. ಇಳಿದ ಲೆಪ್ಪೊಲೆನು ಶ್ರೀ ಕ್ಷೇತ್ರಡು ಶುಕ್ರವಾರ ಬಯ್ಯಗ್ ಶ್ರೀ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಎಜೆ ಶೇಖರ್ ಬಿಡುಗಡೆ ಮಾಡ್ತಾರೆ. ಏಳು ತಾರೀಕಿಗೆ ಬುಧವಾರ ಪ್ರತಿಷ್ಠಾ ವಾರ್ಷಿಕದ ಅಂಗವಾದ ವೈದಿಕ ವೇದಿಕಲು 8 ತಾರೀಕಿಗೆ ಗುರುವಾರ ವಾರ್ಷಿಕ ನೇಮೋತ್ಸವ ನಡಪೆರ ಉಂಡು ಪಣದ ವಾರ್ಷಿಕ ಪರ್ವದ ವಿವರ ಕೊರ್ನ ಶ್ರೀ ಕ್ಷೇತ್ರದ ಮೊಕ್ತೇಸರರು ಈಶ್ವರ್ ಉಳ್ಳಾಲ್ ಜನವರಿ 22 ತಾರೀಕಿಗೆ ಅಯೋಧ್ಯೆಡು ಶ್ರೀರಾಮ ಜನ್ಮಭೂಮಿಡು ಶ್ರೀರಾಮದೇವೇರ್ನ ಪ್ರತಿಷ್ಠಾ ದಿನತಾನಿ ತಂಗ್ಲೆ ಕ್ಷೇತ್ರಡ್ಲ ಕಾಂಡೆರ್ದು ಬಯ್ಯಮುಟ್ಟ ಭಜನಾ ಸೇವೆ ಮಧ್ಯಾಹ್ನಡು ಅನ್ನ ಪ್ರಸಾದ ವಿತರಣೆ ಬಯ್ಯಡು ಪರಿಸರದ ಚೋಕ್ಲಿರ್ದು ಬೊಕ್ಕ ಕ್ಷೇತ್ರದ ಪೊಂಜೋಲಿನ ವಿಭಾಗದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಪೆರ ಉಂಡು. ರಾತ್ರಿಡು ರಂಗಪೂಜದ ಸೇವೆಲ ನಡಪೆರ ಉಂಡು ಪಂಡ ತೆರಿಪಾಯರು. ಕ್ಷೇತ್ರ ಉಮಾಮಹೇಶ್ವರ ಪವಿತ್ರ ಪುಣ್ಯ ಭೂಮಿಡಿ ಎಲ್ಲಂಜಿ 22ನೇ ತಾರೀಕಿದನಿ ನಡಪುನಂಚಿನ ಉತ್ತರ ಪ್ರದೇಶದ ರಾಮ ಮಂದಿರಡು ರಾಮನ ಪ್ರತಿಷ್ಠೆ ಆ ಒಂದುಂಡು ಅಂಚಾದು ಈ ಕ್ಷೇತ್ರದ ಆಡಳಿತ ಮಂಡಳಿ, ಸೇವಾ ಸಮಿತಿ, ಮಹಿಳಾ ಭಕ್ತ ಮಂಡಳಿ ಮಕ್ಕಳು ನಮ್ಮ ಮಾತೆಲ್ಲ ಸೇರಿದು ಈ ಕ್ಷೇತ್ರಡು 22ನೇ ತಾರೀಕಿದನಿ ಶ್ರೀರಾಮನ ಪುದರ್ಡೆ ವಿಶೇಷವಾದ ಕಾರ್ಯಕ್ರಮ ಮಲ್ಪರ ಎಂಗ್ಲು ಪಿದಾಡ್ದ. ಈ ಕ್ಷೇತ್ರಡು ರಾಮನಾಮ ಸ್ಮರಣೆ ಮಲ್ಪನೊಟ್ಟಿಗೆ ರಾತ್ರಿ ರಂಗಪೂಜಾ ಸೇವೆನ ಕಾರ್ಯಕ್ರಮ ಮಲ್ಪರೆ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಂತದ್ದು. ಅಂಚೆನೆ ಕಾಂಡೆ ಆಜಿ ಗಂಟೆರ್ದು ಭಜನಾ ಕಾರ್ಯಕ್ರಮ ಸ್ಟಾರ್ಟ್ ಮಂತದ್ದು. ಬೈಯಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜೋಕುಲ್ನಲ್ಲ ಬೊಕ್ಕ 8 ಗಂಟೆ ಮುಟ್ಟ ಭಜನೆಲ್ಲ ಈ ಕಾರ್ಯಕ್ರಮ ಮಾಡ್ಕೊಂಡು ಬೊಕ್ಕ ರಂಗಪೂಜೆ ಹಾಕೊಂಡು ಈ ರಂಗಪೂಜೆ ನಮ್ಮ ದಾಯ ಮಲ್ಪುಣಿ ಬಂದಾಗ ನಮ್ಮ ರಂಗಪೂಜೆ ದಾಯ ಮಲ್ಪುಣಿ ಬಂದಾಗ ಉತ್ತರ ಪ್ರದೇಶದ ರಾಮ ಮಂದಿರಡು ರಾಮನ ಪ್ರತಿಷ್ಠೆ ಹಾಕೊಂಡು ಇಂದು ನಂಗೆ ಮಾತೆರಲ್ಲ ಒಂಜಿ ಸಂತೋಷದ ಒಂಜಿ ವಿಷಯ. ಈ ಕ್ಷೇತ್ರದ್ದು ನಮ್ಮ ಆಪುನಂಚಿನ ಪ್ರತಿಷ್ಠೆಗೆ ಸಂಪೂರ್ಣವಾದ ನಮ್ಮ ಬೆಂಬಲ ಕೊರದು ಅವು ಒವೇಜಿರಿತ ನಿರ್ವಿಘ್ನವಾದ ನಡಪೋಡು ಪಂದು ಅಪ್ಪೆ ಉಮಾಮಹೇಶ್ವರಂಗೆ ಪ್ರಾರ್ಥನೆ ಮಲ್ಪೋಡು ಪಣ್ಣೋ ಉದ್ದೇಶಡು ಆನೆ ವಿಶೇಷವಾದ ರಂಗಪೂಜೆ ಕಾರ್ಯಕ್ರಮ ದೀತ ಐಕ್ ಮಾತ ನಮ್ಮ ಇಡೀ ಊರ್ದಕ್ಕಲು ಬರ್ತದೆ ಆ ಕಾರ್ಯಕ್ರಮ ಭಾಗವಹಿಸೋಡು ಆಣಿದ ರಂಗಪೂಜೆ ಮಾತ್ರ ನಿಖಲ ಮಹತ್ವದ ಸೇವೆ ಕೊರಡು ದಯಪನ್ನಾಗ ರಾಮನ ವಿಷಯ ನಂಗೆ ಮಾತೆಲ್ಲ ಗೊತ್ತುಂಟು. ರಾಮೆ ಏರಿಂದು ಈ ಜಗತ್ತಿಡು ರಾಮೆ ದಾದ ಎಂಚಿನ ದೇವರಿ ಅರ್ನ ವಿಷಯ ಎಂಚಿನ ಪುರ ಗೊತ್ತು ದೇವನ ಚರಿತ್ರೆ ಗೊತ್ತು ಜನ ಕ್ಲಿಯರ್ ಅಂಚಿನ ಒಂಜಿ ದೇವರನ್ನ ಪ್ರತಿಷ್ಠೆ ಅನ್ನಗ ನಮ್ಮ ಸಂತೋಷಡು ನಾವು ಮಾತೆಲ್ಲ ಸೇರಿದ ಅಪ್ಪೆಡ್ ನಟ್ಟೋನ್ಗ ಉವೇ ಒಂಜಿ ವಿಘ್ನ ಇಜ್ಜಂದೆ ಆ ಪ್ರತಿಷ್ಠೆ ಅದು ಊರಿಗೂ ಎಡ್ಡ ರೀತಿಯ
ಆಶೀರ್ವಾದ ತಿಕ್ಕಡು ಜನಗಳಿಗೆ ಆಯ್ನಾತ್ ದೇವರ ಆಶೀರ್ವಾದ ತಿಕ್ಕಡು ನಾವು ಮಾತಿರ ದೇವರ ಮತ್ತು ಭಕ್ತಿ ತಿಕ್ಕ ದೇವರ ಪೂಜೆ ಮಲ್ಪುಗ ಪಂಡ ಉದ್ದೇಶಡು ಈ ಕಾರ್ಯಕ್ರಮ ಎಂಕ್ಲು ಮಲ್ಪುವ ಐಕ್ ಊರ್ದ ಪರ ಊರ್ದ ಮಾತ ಜನಕಲ್ನ ಸಹಕಾರ ಬೋರ್ಡು ಬಂದು ಎಂಕ್ಲ ಉಮಾಮಹೇಶ್ವರಿ ಕ್ಷೇತ್ರದ ಪರವಾಗಿ ಆಡಳಿತ ಮಂಡಳಿಗಳು ಸೇವಾ ಸಮಿತಿಗಳು ಮಹಿಳಾ ಭಕ್ತ ಮಂಡಳಿಗಳು ಮುಲ್ತ ಮಾತ ಭಕ್ತರೆಲ್ಲ ಊರ್ದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಕ್ಷೇತ್ರದ ಅರ್ಚಕರು ವೇದಮೂರ್ತಿ ಪರಮೇಶ್ವರ್ ಜೋಶಿ, ಆಡಳಿತ ಸಮಿತಿ ಕಾರ್ಯದರ್ಶಿ ದಿನೇಶ್ ಕೆ ಅತ್ತಾವರ, ಕೋಶಾಧಿಕಾರಿ ರಘುರಾಮ್ ಶೆಟ್ಟಿ, ಮೊಕ್ತೇಸರರು ಶ್ರೀಮತಿ ನಿರ್ಮಲಾ ಕುഞ്ഞാപ്പು, ಸೇವಾ ಸಮಿತಿ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಕೋಕಿಲಾ ಪ್ರಭಾಕರ್ ಬೊಕ್ಕ ಕ್ಷೇತ್ರದ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ಸಾರಸ್ವತ ಶಿಕ್ಷಣ ಸಂಸ್ಥೆದ ಆಡಳಿತಕ್ಕೆ ಒಳಪಡೆಯಿನ ಸೋಮೇಶ್ವರದ ಪುಗಾರ್ತದ ಶಿಕ್ಷಣ ಸಂಸ್ಥೆ ಆನಂದಾಶ್ರಮ ಪ್ರೌಢಶಾಲೆಡು ಕುಡ್ಲದ ಕೆನರಾ ರೊಬೊಕೊ ಮ್ಯೂಚುವಲ್ ಫಂಡ್ ಸಹಯೋಗಗಳು 45 ಅರ್ಹ ವಿದ್ಯಾರ್ಥಿಗಳಿಗೆ ಸೈಕಲ್ ಒಪ್ಪಿಯವನ ಕಾರ್ಯಕ್ರಮವನ್ನು ಶುಕ್ರವಾರ ಮಧ್ಯಾಹ್ನ ನಡೆಪಾಯಿರು. ಕುಡ್ಲ ಸಾರಸ್ವತ ಶಿಕ್ಷಣ ಸಂಸ್ಥೆದ ಆಡಳಿತ ಗೊಲಪಡೆಯಿನ ಸೋಮೇಶ್ವರದ ಪುಗರ್ತದ ಶಿಕ್ಷಣ ಸಂಸ್ಥೆ ಆನಂದಾಶ್ರಮ ಪ್ರೌಢಶಾಲೆಡು ಶಾಲೆದ ಅರ್ಹ 45 ವಿದ್ಯಾರ್ಥಿಗಳಿಗೆ ಕೆನರಾ ರೊಬ್ಯಾಕೊ ಮ್ಯೂಚುವಲ್ ಫಂಡ್ ಸಹಕಾರಡು ಸೈಕಲ್ ಒಪ್ಪಿಯವನ ಕಾರ್ಯಕ್ರಮನ ಶುಕ್ರವಾರ ಮಧ್ಯಾಹ್ನ ನಡೆಪಾಯಿರು. ಕೆನರಾ ರೊಬ್ಯಾಕೊ ಮ್ಯೂಚುವಲ್ ಫಂಡ್ದ ಮಾರಾಟ ವಿಭಾಗದ ವಲಯ ಮುಖ್ಯಸ್ಥರು ಮುರಳೀಧರ್ ಜಿ ಶೆಣೈ ಸೈಕಲ್ ವಿತರಣೆಗೆ ಚಾಲನೆ ಕೊಡ್ದು ತಂಕ್ಲೆ ಸಂಸ್ಥೆ ವತಿರ್ದು ಸುರುತ ವರ್ಷ 25 ವಿದ್ಯಾರ್ಥಿಗಳಿಗೆ ಬೊಕ್ಕದ ವರ್ಷ 35 ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಲ್ತದಿತ್ತ. ತಂಕ್ಲೆನ ಸಂಸ್ಥೆದ ಲಾಭಾಂಶಲ ಹೆಚ್ಚಾದ ಇತ್ತೆ 3ನೇ ವರ್ಷದ 45 ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಲ್ತೊಂದುಲ್ಲ. ವಿದ್ಯಾರ್ಥಿಲಿನ ಶೈಕ್ಷಣಿಕ ಬುಲೆಚಿಲ್ಗೆ ಸಗಾಯ ಮಲ್ತಿಲಕನೆ ತಂಕ್ಲೆನ ಸಂಸ್ಥೆಲ ಅಭಿವೃದ್ಧಿ ಆವೊಂದುಂಡು. ಸೈಕಲ್ ಪಡೆಯಿನ ವಿದ್ಯಾರ್ಥಿಲು ಇದರ ಪ್ರಯೋಜನ ಪಡೆಯವನಡು ಪಂಡದು ಎಡಬೇಕೆರು. ನಾವು 45 ಸೈಕಲು ಈ ಶಾಲೆಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆ. ಆ ಒಂದು ಅವಕಾಶ, ಧನ್ಯವಾದಗಳು. ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಈ ಶಾಲೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಶಾಲೆಯ ಮುಖ್ಯಾಧ್ಯಾಪಕರಾದ ಗುರುಮೂರ್ತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. 3 ವರ್ಷ ಮೊದಲು ಪ್ರಥಮ ಬಾರಿ ನಾವಿಲ್ಲಿಗೆ 25 ಸೈಕಲು ವಿತರಣೆ ಮಾಡಿದ್ದೇವೆ. ಆಗ 2021ರಲ್ಲಿ ನಮ್ಮ ಸಂಸ್ಥೆಯ ಟೋಟಲ್ ಬಿಸ್ನೆಸ್ ಅಸೆಟ್ಸ್ 16,000 ಕೋಟಿಯಲ್ಲಿತ್ತು. 2022ರಲ್ಲಿ ನಾವು 30 ಸೈಕಲಾಗಿ ನಾವು ನಿಮಗೆ ವಿತರಣೆ ಮಾಡಿದ್ದೇವೆ. ಆಗ ನಮ್ಮ ಬಿಸ್ನೆಸ್ಸು 60,000 ಕೋಟಿಯಲ್ಲಿ ಹೋಗಿದೆ. ಮತ್ತು ಈ ಬಾರಿ ನಾವು 45 ಸೈಕಲ್ ವಿತರಣೆ ಮಾಡ್ತಾ ಇದ್ದೇವೆ ಇಲ್ಲಿಗೆ. ನಮ್ಮ ಬಿಸ್ನೆಸ್ ಈಗ 90,000 ಕೋಟಿಯಲ್ಲಿ ಆಗಿದೆ. ಸೊ ಅದು ಮ್ಯೂಚುವಲಿ ನಮಗೆ ಬೆನಿಫಿಟ್ ಆಗ್ತಾ ಇದೆ. ನಿಮಗೆ ನಾವು ಜಾಸ್ತಿ ಸೈಕಲ್ ಕೊಡುವಾಗ ದೇವರ ಕೃಪೆ ಎಂದು ನಿಮ್ಮೆಲ್ಲರದ್ದು ವಿಶ್ವಾಸದಿಂದ ನಮ್ಮ ಸಂಸ್ಥೆಯ ಬಿಸ್ನೆಸ್ ಕೂಡ ಬೆಳೀತಾ ಇದೆ. ಮ್ಯೂಚುವಲ್ ಫಂಡ್ ಎಂದು ಹೇಳಿದರೆ ನಮ್ಮ ಕೆನರಾ ಬ್ಯಾಂಕಿನ ಸಂಸ್ಥೆಯ ಒಂದು ಸಬ್ಸಿಡಿಯರಿ. ಅದರಲ್ಲಿ ಇನ್ವೆಸ್ಟ್ ಮಾಡಿದ ಜನರಿಗೆ ಎಲ್ಲರಿಗೆ ಒಳ್ಳೆ ರಿಟರ್ನ್ಸ್ ನಾವು ಕೊಟ್ಟಿದ್ದೇವೆ. ಕಳೆದ ಒಂದು 35 ವರ್ಷವಾಗಿ ನಾವು ಮ್ಯೂಚುವಲ್ ಫಂಡ್ ಫೀಲ್ಡಲ್ಲಿ ಇದ್ದೇವೆ. ಶಾಲಾ ಮುಖ್ಯೋಪಾಧ್ಯಾಯರು ಗುರುಮೂರ್ತಿ ಪ್ರಾಸ್ತಾವಿಕ ಪಾತ್ರ ಪಂಡರು. ಸಾಮಾನ್ಯವಾಗಿ ಮಕ್ಕಳಿಗೆ ಕನಸು ಪ್ರಾರಂಭವಾಗ್ತಕ್ಕಂಥದ್ದು ಸೈಕಲಿಂದ. ಮೊದಲನೇ ಹಂತದಲ್ಲಿ ಸೈಕಲ್ಲು, ಮತ್ತು ಬೈಕು, ಕಾರು, ಈ ಥರ ನಮ್ಮ ಕನಸುಗಳು ಗುರಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಇಂಥ ಕನಸುಗಳ ಗುರಿಯನ್ನು ಮೊದಲನೇ ಹಂತವನ್ನು ಪೂರೈಸಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವರು ನಮ್ಮ ಕೆನರಾ ರೊಬ್ಯಾಕೊ ಸಂಸ್ಥೆಯ ಮುರಳೀಧರ್ ಶೆಣೈ ಸರ್ ಅವರು. ಸುಮಾರು 3 ವರ್ಷಗಳಿಂದ ನಿರಂತರವಾಗಿ
ನಮ್ಮ ಮಕ್ಕಳಿಗೆ ಉತ್ತಮ ದರ್ಜೆಯ ಸೈಕಲ್ಗಳನ್ನು ವಿತರಿಸ್ತಾ ಬಂದಿದ್ದಾರೆ. ಮಕ್ಕಳು ಸಹ ಇದನ್ನು ಭಾಳ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಖುಷಿ ಪಡ್ತಾ ಇದ್ದೇನೆ. ಸೋಮೇಶ್ವರ ಪುರಸಭಾ ಸದಸ್ಯರಾದ ಆಯ್ಕೆಯಾಯಿನ ರವಿಶಂಕರ್ ಸೋಮೇಶ್ವರಿಗೂ ಈ ಪೊರ್ತು ಅಭಿನಂದನೆ ಸಂದಾಯರು. ಸಾರಸ್ವತ ಶಿಕ್ಷಣ ಸಂಸ್ಥೆದ ಕಾರ್ಯದರ್ಶಿ ಮಹೇಶ್ ಬೊಂಡಾಲ, ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಚಂದ್ರಶೇಖರ್ ಪೆರಿಬೈಲ್, ಕ್ರೀಡಾ ಕಾರ್ಯದರ್ಶಿ ರವಿಶಂಕರ್, ಸೋಮೇಶ್ವರ ಪುರಸಭಾ ಸದಸ್ಯರು ರವಿಶಂಕರ್ ಸೋಮೇಶ್ವರ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡುತ್ತಿದ್ದರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡರು. ಶಾಲಾ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾಕ್ಕೆ ಸಭೆ ನಿಂತ್ಕೊಂಡರು. ಶಿಕ್ಷಕರು ಶ್ರೀನಿವಾಸ್ ಶೆನೈಕೆ ಸಭೆ ಸುಧಾರಿಕೆ ಮಲ್ತೇರು. ಶಿಕ್ಷಕರು ಗೋಪಾಲಕೃಷ್ಣ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ತಿಕ್ಕುನ ವಿದ್ಯಾರ್ಥಿ ವೇತನದ ಅನುದಾನನು ಕೂಡಲೇ ಬಿಡುಗಡೆ ಮನ್ಪಡು ಪಡೆದು ಒತ್ತಾಯಿಸಾದು ಉಳ್ಳಾಲ ಘಟಕದ SIO ಬೊಕ್ಕ GIO ವತಿರ್ದು ಶನಿವಾರ ಮಧ್ಯಾಹ್ನ ತೊಕ್ಕೊಂಡು ಬಸ್ ಸ್ಟ್ಯಾಂಡ್ ಮಾಮಲ್ಲ ಪ್ರತಿಭಟನೆ ನಡೆಪಾಯಿರು. ಉಳ್ಳಾಲ SIO ಬೊಕ್ಕ GIO ಮುತಾಲಿಕೆಡು ಅಲ್ಪಸಂಖ್ಯಾತ ವಿದ್ಯಾರ್ಥಿಲಿನ ವಿದ್ಯಾರ್ಥಿ ವೇತನದ ಅನುದಾನನು ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಲ್ಪಡು ಪಂಡದು ತೊಕ್ಕೋಡು ಬಸ್ ಸ್ಟ್ಯಾಂಡ್ ಶನಿವಾರ ಮಧ್ಯಾಹ್ನ ಪ್ರತಿಭಟನೆಯನ್ನು ಅಟನೆ ಮಲ್ದಿದ್ದೇರು. ನೀಡಲೇಬೇಕು ಸ್ಕಾಲರ್ಶಿಪ್ ನೀಡಲೇಬೇಕು ಸ್ಕಾಲರ್ಶಿಪ್ ನೀಡಲೇಬೇಕು ಬೇಕು ಸ್ಕಾಲರ್ಶಿಪ್ ಬೇಕು ನ್ಯಾಯ ಬೇಕು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಡು ತುಷ್ಟೀಕರಣ ಮಲ್ತೊಂದುಂಡು. ಅಜ್ಮೀರ್ದು ನೂದೆತಾದ ವಿದ್ಯಾರ್ಥಿಗಳು ಸಂಶೋಧನಾ ವಿದ್ಯಾಭ್ಯಾಸನು ಪ್ರತಿ ವರ್ಷ ಪಡೆಯೊಂದುಲ್ಲೇರು. ಆಂಡ ಮೊಕ್ಲಿಗೆ ತಿಕ್ಕೊಡಾಯಿನ ವಿದ್ಯಾರ್ಥಿ ವೇತನದ ಅನುದಾನನು ಸರ್ಕಾರ ಬಿಡುಗಡೆ ಮಲ್ತೊಂದಿಚ್ಚಿ ಸಮಾಜ ಎಡ್ಡೆ ಓಡಾಂಡ ಸಮಾಜದ ವ್ಯಕ್ತಿಲು ಎಡ್ಡ ಶಿಕ್ಷಣ ಪಡೆಯೋಡು ಆಂಡ ಸರ್ಕಾರ ಇದರ ಅನುದಾನ ಬಿಡುಗಡೆ ಮಲ್ತಿಜಿಂದಾಂಡ ದುಂಬುದ ದಿನಕ್ಲಿಡು ನನಲಾತು ಪ್ರತಿಭಟನೆ ಮಲ್ಪೊಡಾವು ಪಂಡದು SIOದ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಅಧ್ಯಕ್ಷರು ನಿಹಾಲ್ ಪ್ರತಿಭಟನೆದ ಉದ್ದೇಶ ತಿಳಿಪಾಯಿರು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಜುಲೈ ತಿಂಗಳಲ್ಲಿ ಬಜೆಟ್ ತಂದಾಗ 3 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್, ಬಹುದೊಡ್ಡ ಬಜೆಟ್, ತುಂಬ ನಿರೀಕ್ಷೆಗಳಿಂದ ಕೂಡಿದಂತಹ ಒಂದು ಬಜೆಟ್, ದೇಶದಲ್ಲಿ ರಾಜ್ಯದ ಅಲ್ಪಸಂಖ್ಯಾತ ವಿಭಾಗಕ್ಕೆ ಒಳ್ಳೆಯದಾಗುವಂತಹ ಒಂದು ಬಜೆಟ್ ಆಗಿರಬಹುದು ಅಂತಹ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಇತ್ತು. ಆದರೆ ಅದಕ್ಕೆ ವಿಪರೀತವಾದಂಥದ್ದು ನಮಗೆ ಬಜೆಟ್ನಲ್ಲಿ ಕಾಣಲು ಸಾಧ್ಯವಾಯಿತು. ಕೇವಲ 2010 ಕೋಟಿ ರೂಪಾಯಿಗಳು ಮಾತ್ರ ಅಲ್ಪಸಂಖ್ಯಾತರಿಗೆ ಬಜೆಟ್ನಲ್ಲಿ ಮೀಸಲಿಡಲಾಗಿತ್ತು. ಅದರಲ್ಲೂ ಇವತ್ತು ಎಷ್ಟು ಹಣ ನಮಗೆ ಸಿಕ್ಕಿದೆ ಎಂಬ ಪ್ರಶ್ನೆಯು ನಾವು ಕೇಳಬೇಕಾದಂತಹದ್ದು. ಕೆಲವೊಂದು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ, ನೀವೇ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಸರ್ಕಾರದಲ್ಲಿಗೆ ಪ್ರಶ್ನೆಗಳನ್ನು ಕೇಳುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು. ಅಲ್ಪಸಂಖ್ಯಾತರ ನಿರ್ದೇಶನಾಲಯಕ್ಕೆ 1700 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿತ್ತು. ಅದರಲ್ಲಿ ಸ್ಕಾಲರ್ಶಿಪ್ಗಳಿಗೆ ಅಂತೂ ನಾವು ನಮ್ಮ ಮಕ್ಕಳೆಲ್ಲರೂ ಪಡೆಯುವಂತಹ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್, ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಆಗಿರಲಿ, ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಆಗಲಿ, ಈ ರೀತಿಯ ನಾನಾ ಸ್ಕಾಲರ್ಶಿಪ್ಗಳಿಗೆ, ಅಲ್ಪಸಂಖ್ಯಾತರಿಗೆ ಕೊಡುವಂತಹ ನಾನಾ ಸ್ಕಾಲರ್ಶಿಪ್ಗಳಿಗೆ 160 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಲಾಗಿತ್ತು. ಅದರಲ್ಲಿ 73.32 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಯಿತು. ನೀವು ಕೇಳಬಹುದು 6 ತಿಂಗಳಾಯಿತು, 6 ತಿಂಗಳು ನಂತರವೂ ಅರ್ಧದಷ್ಟೇ ಬಿಡುಗಡೆ ಮಾಡಲಾಗಿದೆ. ಇನ್ನು ನೀವು ಕೇಳಬಹುದು ಇದರಲ್ಲಿ ಎಷ್ಟು ಮಕ್ಕಳಿಗೆ ತಲುಪಿದೆ ಅಂತ. ಈ ಸವಾಲನ್ನು ಕೇಳುವುದಾದರೆ ಕೇವಲ 7.21 ಕೋಟಿ ರೂಪಾಯಿ, 1%ಗಿಂತಲೂ ಕಡಿಮೆ ಹಣವನ್ನು, ಟೋಟಲ್ ಆಗಿ ನಮಗೆ ನಿಗದಿಪಡಿಸಲಾದ ಹಣದಿಂದ 1%ಗಿಂತಲೂ ಕಡಿಮೆ ಹಣವನ್ನು ಮಾತ್ರವೇ ಮಕ್ಕಳವರೆಗೆ ಮುಟ್ಟಿದೆ ಎಂಬುದು ಬಹಳ ಖೇದಕರವಾದಂತಹ ಒಂದು ವಿಷಯ. ಯಾವ ಸರ್ಕಾರದಿಂದ ನಮಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತದೆ ಎಂಬ ವಿಶ್ವಾಸವಿತ್ತು, ಅದೇ ಸರ್ಕಾರ ಇವತ್ತು ಈ ರೀತಿಯ ವರ್ತನೆಯನ್ನು ಮಾಡ್ತಾ ಇರುವುದು ಬಹಳ ಖೇದಕರ. ಅದೇ ರೀತಿಯಲ್ಲಿ ಸರ್ಕಾರ ಆದಷ್ಟು ಬೇಗ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಎಂದು ನಾವು SIO, ಅದೇ ರೀತಿಯಲ್ಲಿ GIO ಇವತ್ತು ಒತ್ತಾಯಿಸ್ತಾ ಇದೆ. SIO ಉಳ್ಳಾಲ ಘಟಕದ ಅಧ್ಯಕ್ಷರು ಹುಸೇನ್ ಪ್ರತಿಭಟನೆದ ಬಗ್ಗೆ ಪ್ರಾಸ್ತಾವಿಕ ಪಾತ್ರ ಪಂಡರು. Today SIO and GIO are gathered here for a reason that is a backbone of the country. The youth of the country, of the state, are not being provided with whatever the promises the current government has been making. A lot what the
what the government has promised and what the current utilization of the fund is very less than 1%. We SIO and GIO will continue to struggle and demand from the government that the adequate funds are to be released, and we GIO and SIO will not stop until the adequate funds for the implementation of all scholarship, pre-metric, post-metric, and all the initiatives taken by the Directorate of the Minorities. We will struggle until all the funds are being provided. GIO ಜಿಲ್ಲಾಧ್ಯಕ್ಷರು ಅಂಜುಮ್ ಸಾಂದರ್ಭಿಕವಾದ ಪಾತಿರೇರು. ಆದರೆ ಆ ಕಾಣುವುದನ್ನು ಬಿಡಿ, ಅದರಿಂದ ಅವರ ನಿದ್ದೆಗೆಡುತ್ತಿದ್ದಾರೆ. ಎಜುಕೇಷನ್, ಮಕ್ಕಳ ಎಜುಕೇಷನ್ ಯಾವುದೇ ಅಡ್ಡಿಯಾಗಬಾರದು, ಅದುವೇ ನಮ್ಮ ಮೊದಲ ಆದ್ಯತೆ ಎಂದು ಹೆತ್ತವರು ತಮ್ಮ ಮಕ್ಕಳನ್ನು ಶಾಲೆ ಕಾಲೇಜುಗಳಿಗೆ ಕಳುಹಿಸುತ್ತಿದ್ದರು. ದಿನೇ ದಿನೇ ಹೆಚ್ಚುತ್ತಿರುವ ಫೀಸ್ಗಳನ್ನು ಪೇಮೆಂಟ್ ಮಾಡಲಿಕ್ಕೆ ಆಗದೆ ಅವರು ತುಂಬ ಪೇಮೆಂಟ್ ಮಾಡದೆ ತುಂಬ ಮಕ್ಕಳ ಎಜುಕೇಷನ್ ಮೊಟಕುಗೊಳಿಸುತ್ತಿದ್ದಾರೆ. ಈ ಸಮಯದಲ್ಲಿ ತುಂಬ ಆಸರೆಯಾಗುತ್ತಿದ್ದು ಸ್ಕಾಲರ್ಶಿಪ್ ಆಗಿದೆ. ಆದರೆ ಈ ಸ್ಕಾಲರ್ಶಿಪ್ ಹಣವು ಆ ಎಲ್ಲ ಸ್ಟೂಡೆಂಟ್ ಕಳೆದ ವರ್ಷವೇ ಹಾಕಿದ ಅರ್ಜಿ ಹಾಕಿದ ಎಷ್ಟೋ ಸ್ಟೂಡೆಂಟ್ಸ್ಗೆ ಇನ್ನೂ ಆ ಸ್ಕಾಲರ್ಶಿಪ್ ಸಿಗದೇ ಇರುವುದು ಒಂದು ಶಿಕ್ಷಣಕ್ಕೆ ಬಿದ್ದಿರುವ ಒಂದು ದೊಡ್ಡ ಪೆಟ್ಟಾಗಿದೆ. ಹೈಯರ್ ಎಜುಕೇಷನ್ಗೆ ಅರ್ಜಿ ಸಲ್ಲಿಸಿದ ಎಷ್ಟೋ ಸ್ಟೂಡೆಂಟ್ಸ್ಗಳು ತಮ್ಮ ಎಜುಕೇಷನನ್ನು ಮೊಟಕುಗೊಳಿಸುವುದನ್ನು ಕಾಣುತ್ತಿದ್ದೇವೆ. ಇದೊಂದು ದೊಡ್ಡ ಸಮಸ್ಯೆಯಾಗಿ ಬಂದಿದೆ. ಎಲ್ಲರೂ ಹೇಳುತ್ತಿದ್ದಾರೆ ಯುವ ಸಮೂಹವು ಎಜುಕೇಷನ್ ತೆಗೆಯಬೇಕು, ಎಜುಕೇಷನ್ ಹೋಗಬೇಕು, ಆದರೆ ಫೀಸ್ ಯಾರು ಪೇಮೆಂಟ್ ಮಾಡ್ತಾರೆ? ಎಲ್ಲ ಅನುದಾನವು ನಮಗೆ ನೀಡಲಾಗಿದ್ದರೂ ಯಾಕೆ ಇನ್ನೂ ಆ ಹಣವು ನಮ್ಮ ಕೈ ಸೇರುತ್ತಿಲ್ಲ? ಶಿಕ್ಷಣ ನಮ್ಮ ಹಕ್ಕು, ಆದರೆ ಶಿಕ್ಷಣಕ್ಕೆ ಮೀಸಲಾಗಿ ಇಟ್ಟಿರುವ ಆ ಹಣವು ನಮ್ಮ ಹಕ್ಕಾಗಿದೆ. ಆ ಹಣವು ನಮ್ಮ ಕೈ ಸೇರಬೇಕೆಂದು ಇಂದು GIO ಮತ್ತು SIO ಮಾನ್ಯ ಸರ್ಕಾರದೊಂದಿಗೆ ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಇಂದು ಒತ್ತಾಯ ಮಾಡುತ್ತಿದೆ. ಸುದ್ದಿಗೊಂಜಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಜ್ಪನೇ ದಿನ ಶುಕ್ರವಾರ ಬಯ್ಯಗ್ ಫರಂಗಿಪೇಟೆದ ಸೇವಾಂಜಲಿ ಭಜನಾ ಮಂದಿರದ ಭಕ್ತ ವೃಂದಗಳು ಸಂಧ್ಯಾ ಭಜನಾ ಸೇವೆಯನ್ನು ನಡೆಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಶುಕ್ರವಾರ ಅಜಪನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತಂಡು. ಶ್ರೀಮತಿ ಪುಷ್ಪಾ ಬೊಕ್ಕ ಸೀತಾರಾಮ ಕುಜುಮಗದ್ದೆ, ಶ್ರೀಮತಿ ನಳಿನಿ ಬೊಕ್ಕ ಯೋಗೇಶ್ ಆಚಾರ್ಯ ಬಗಂಬಿಲ ಕುಂಪಲ, ಶ್ರೀಮತಿ ಮಮತಾ ಬೊಕ್ಕ ಹರೀಶ್, ಕುಮಾರಿ ರಿಧಿಮಾ ನಿಸರ್ಗ ಕುಂಪಲ, ಶ್ರೀಮತಿ ಉಷಾ ಬೊಕ್ಕ ನಾಗೇಶ್ ಕುಜುಮಗದ್ದೆ, ಶ್ರೀಮತಿ ನಿಶ್ಮಿತಾ ಬೊಕ್ಕ ಪ್ರವೀಣ್ ಕುಜುಮಗದ್ದೆ, ಶ್ರೀಮತಿ ಜ್ಯೋತಿ ಬೊಕ್ಕ ಶ್ರೀ ಜಯಪಾರ್ದೆ ತುಡರ್ ಬೆಳಗಾದು ಅಜಪನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಭಜನಾ ಸೇವೆ
ಸೇವಾಂಜಲಿ ಭಜನಾ ಮಂದಿರ ಬರಂಕಿಪೇಟೆ. ಫರಂಗಿಪೇಟೆದ ಶ್ರೀ ಸೇವಾಂಜಲಿ ಭಜನಾ ಮಂದಿರದ ಭಕ್ತ ವೃಂದದಗಳು ಶುಕ್ರವಾರ ಅಜುಬಿನೆ ದಿನದ ಸಂಧ್ಯಾ ಭಜನಾ ಸೇವೆನೆ ನಡೆಪಾದು ಕೊರಿಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೀ ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿಲೆಗೆ ಏಪಲತ್ತು ಒಂದು ಪ್ಲೇ ಪೊಸಕೊರಲ್ 24x7.